ಹೂವಿನ ಮಾರುಕಟ್ಟೆ ವ್ಯಾಪಾರಿಗಳು ಮತ್ತು ರಸ್ತೆ ಬದಿ ಹೂವು ಮಾರಾಟ ಮಾಡುವವರ ನಡುವೆ ಉಡುಪಿ ಜಿಲ್ಲೆಯ ಕಾಪುಪೇಟೆಯಲ್ಲಿ ಜಟಾಪಟಿ ನಡೆದಿದೆ. ಚೌತಿಯ ಹಿನ್ನೆಲೆಯಲ್ಲಿ ಶಿವಮೊಗ್ಗ, ಹಾಸನದ ದಾವಣಗೆರೆ ವ್ಯಾಪಾರಿಗಳು ಹೂವುಗಳನ್ನು ತಂದು ಉಡುಪಿ ನಗರ, ಕಾಪು, ಕುಂದಾಪುರದ ಭಾಗದ ಪ್ರಮುಖ ಜಂಕ್ಷನ್ಗಳಲ್ಲಿ ಮಾರುತ್ತಾರೆ. ಕಾಪುಪೇಟೆಯಲ್ಲಿ ಹೂವಿನ ವ್ಯಾಪಾರ ಶುರು ಮಾಡಿದ ಬೀದಿ ಬದಿ ವ್ಯಾಪಾರಿಗಳಿಗೆ ಮಾರುಕಟ್ಟೆಯ ಹೂವಿನ ವ್ಯಾಪಾರಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪುರಸಭೆಗೆ ನಾವು ಟ್ಯಾಕ್ಸ್ ಕಟ್ಟುತ್ತೇವೆ. ವರ್ಷದಲ್ಲಿ 4-5 ಬಾರಿ ಹಬ್ಬ ಹರಿದಿನ ಬರುವ ಸಂದರ್ಭದಲ್ಲಿ ನೀವು ವ್ಯಾಪಾರಕ್ಕಿಳಿದರೆ ನಾವೇನು ಮಾಡೋಣ ಎಂದು ಪ್ರಶ್ನಿಸಿದ್ದಾರೆ. ನಾವು ಹೂವಿನ ಬೆಳೆಗಾರರು, ನಾವು ವರ್ಷಕ್ಕೆ 1-2 ಬಾರಿ ಮಾತ್ರ ವ್ಯಾಪಾರ ಮಾಡುತ್ತೇವೆ. ಬೆಳೆದವರು ವ್ಯಾಪಾರ ಮಾಡಲು ಅವಕಾಶ ಕೊಡಿ ಎಂದಿದ್ದಾರೆ. ನಾಗರ ಪಂಚಮಿ, ಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚತುರ್ಥಿ, ದೀಪಾವಳಿ ಸಂದರ್ಭ ಹೂವಿನ ಬೆಳೆಗಾರರೇ ಟೆಂಪೋಗಳಲ್ಲಿ ಹೂವನ್ನು ತಂದು ಉಡುಪಿಯ ಹಲವೆಡೆ ರಸ್ತೆ ಬದಿ ಮಾರಾಟ ಮಾಡುತ್ತಿದ್ದಾರೆ. ನಾವು ಬೆಳೆದ ಹೂವನ್ನ ನಾವು ಮಾರಾಟ ಮಾಡಬಾರ್ದ, ವ್ಯಾಪಾರ ಮಾಡಬಾರದು ಎಂಬ ರೂಲ್ಸ್ ಏನಾದರೂ ಇದೆಯಾ? APMC ಹಾಗಂತ ಲೆಟರ್ ಕೊಡ್ಲಿ, ಇವತ್ತೇ ಲಾಸ್ಟ್, ಹೂವು ಮಾರಲ್ಲ, ದಲ್ಲಾಳಿಗಳಿಗೆ ಕೊಟ್ಟು ಬಿಡ್ತೇವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾಳೆ ಬೆಳಗ್ಗೆ ನಾನು ಸಂತೆಗೆ ಯಾರಿಗೂ ಆಯ್ತಲ್ಲ. ಬೀದಿ ಬದಿ ವ್ಯಾಪಾರಿಗಳಿಗೆ ನಾವು ಅದನ್ನೆಲ್ಲ ಮಾಡ್ತಾರಲ್ಲ, ಗಲೀಜ್ ಮಾಡ್ತಾರಲ್ಲ. ಸರಿ ಅಣ್ಣ. ಸರ್, ಇಲ್ಲಿ ಹೂ ಮಾರ್ಲಿಕ್ಕೆ ಅಂತ ಬಂದು ಹೂ ಮಾರ್ಲಿಕ್ಕೆ ಬಿಡ್ತಾ ಇಲ್ಲ ಇವ್ರು. ನಮಗೆ ಕೇಳಿದ್ರೆ ಇವ್ರು ಹೇಳ್ತಾರೆ ಇಲ್ಲಿ ಮಾರಬೇಡಿ, ತಗೊಂಡೋಗಿ ಹೈವೇ ರೋಡಲ್ಲಿ ಮಾರಿ ಅಂತ. ಹೈವೇ ರೋಡಲ್ಲಿ ಮಾರಿದ್ರೆ ಜನನೇ ಇಲ್ಲ, ಜನ ಇಲ್ದಿರೋ ಜಾಗದಲ್ಲಿ ಮಾರಿ ಏನು ಪ್ರಯೋಜನ? ನಾವು ನಾವೇನು ಹೇಳ್ತಾ ಇರೋದು, ಉಡುಪಿಯಲ್ಲಿ ಮಾರಕ್ಕೆ ಬಿಡ್ತಾರೆ, ಎಲ್ಲ ನಗರಸಭೆಲೆಲ್ಲ ಮಾಡ್ತಾರೆ, ಪುರಸಭೆಯಲ್ಲಿ ಯಾಕೆ ಮಾರಕ್ಕೆ ಬಿಡ್ತಾಯಿಲ್ಲ ಅವ್ರು? ನನಗೆ ನಾನು ರೈತ ಅಲ್ವಾ? ನಾವು ತೊಗೊಂಡ್ರೆ ರೈತನ ಇನ್ನೊಬ್ಬನ ಹೂವು ಮಾರಕ್ಕೆ ಇವರು ವರ್ಷ ಪೂರ್ತಿ ನಾವು ರೈತರನ್ನ ಊರಿಗೆ ಹೂವು ಹಾಕೋದು, ವರ್ಷ ಪೂರ್ತಿ ಇವ್ರು ವ್ಯಾಪಾರ ಮಾಡ್ಕೋತಾರೆ. ಒಂದು ದಿವಸ ನಮ್ಗೆ ವರ್ಷದಲ್ಲಿ ಒಂದು ದಿವಸ ವ್ಯಾಪಾರ ಮಾಡೋಕ್ಕೆ ಬಿಟ್ಟಿಲ್ಲ ಅಂದರೆ ನಮಗೇನು? ವ್ಯಾಪಾರ ಮಾಡಲೇಬೇಡ ನೀನು, ಇಲ್ಲಿ ಅಲ್ಲಿ ತೊಗೊಂಡೋಗಿ ಹೈವೇಗೆ ಹಾಕೋ ಅಂದ್ರೆ ಹೈವೇಲಿ ಯಾರು ತೊಗೊಳಕ್ಕೆ ಬರಲ್ಲ, ಹೈವೇಲಿ ಯಾರು ನಿಲ್ಸಲ್ಲ, ಗಾಡಿನೇ ನಿಲ್ಸಲ್ಲ. ಪಬ್ಲಿಕ್ ಇರೋ ಕಡೆ ನಾವು ವ್ಯವಹಾರ ಮಾಡ್ಬೇಕು, ಹೌದಲ್ವಾ? ಇವ್ರು ನೋಡ್ರೆ ಅದು ಮಾಡೋಲ್ಲ, ನಾಳೆ ನಾಲ್ಕು ಅಂತಾರೆ. ಇಲ್ಲಿ ಒಂದ್ಸಲ ನಮ್ಗೆ ಹೂವೇ ಮಾರಕ್ಕೆ ಬಿಡ್ತಲ್ಲ ಸರ್. ಒಟ್ಟಲ್ಲಿ ಪ್ರಾಬ್ಲಮ್ ಆಗಿರೋದು ಅದು. ಇಲ್ಲಿ ಪಬ್ಲಿಕ್ಕಿಂದ ಏನಾದ್ರು ಕಂಪ್ಲೇಂಟ್ ಹೋಗಿದ್ರೆ ಪಬ್ಲಿಕ್ ಏನು ತೊಂದರೆ ಆಗ್ತದೆ ಇಲ್ಲಿಂದ ಅಂದರೆ ಏನಿಲ್ಲ. ಆಟೋ ಸ್ಟ್ಯಾಂಡರ್ಗೆ ಹೇಳಿದ್ರು, ಅವರು ಜಾಗ ಮಾಡ್ಕೊಡ್ತೀವಪ್ಪ, ಇಷ್ಟು ಅಗಲದಲ್ಲಿ ಮಾರ್ಕೊಂಡು ಹೋಗಿ, ನೀವು ಎಲ್ಲಿಂದ ಬಂದಿರಂತ. ನಾವು ವರ್ಷದಲ್ಲಿ ಒಂದು ದಿವಸ ಬರ್ತೀವಿ ಹೂವು ವ್ಯಾಪಾರ ಮಾಡೋಕ್ಕೆ, ವರ್ಷ ಪೂರ್ತಿ ವ್ಯಾಪಾರ ಮಾಡಲ್ಲ. ವರ್ಷ ಪೂರ್ತಿ ಇವರೇ ವ್ಯಾಪಾರ ಮಾಡ್ಕೋತಾರೆ, ನಾವು ಹೂವು ಹಾಕಿರೋದು ಇವ್ರು ವ್ಯಾಪಾರ ಮಾಡ್ಕೋತಾರೆ. ಒಂದು ದಿವಸ ವ್ಯಾಪಾರ ಮಾಡೋದು ನಾವು ವರ್ಷದಲ್ಲಿ, ಹಬ್ಬ ಅಂತ ಬಂದಿರೋದು.